ತುಮಕೂರು ನಗರ ಹೊರವಲಯದಲ್ಲಿ ಹಾದು ಹೋಗಿರುವ ಬೆಂಗಳೂರು ಪುಣೆ ಮಾರ್ಗದ ನಡುವಿನ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಅಪಾರ ಪ್ರಮಾಣದ ರಸ್ತೆ ಅಪಘಾತಗಳಲ್ಲಿ ಅನೇಕ ಮಂದಿ ಮೃತಪಟ್ಟಿದ್ದಾರೆ. ಇದನ್ನು ಗಂಭೀರವಾಗಿ ಪರಿಗಣಿಸಿರುವ ಪೊಲೀಸ್ ಇಲಾಖೆ ಅಪಘಾತಗಳ ಸಂಖ್ಯೆಯನ್ನ ನಿಯಂತ್ರಣಕ್ಕೆ ತರುವ ಉದ್ದೇಶದಿಂದ ಖುದ್ದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಪರಿಶೀಲನೆ ನಡೆಸಿದರು. ಕಳೆದ ಒಂದು ವರ್ಷದಲ್ಲಿ 750ಕ್ಕೂ ಹೆಚ್ಚು ಅಪಘಾತ ಸಂಭವಿಸಿರುವ ಹಿನ್ನೆಲೆಯಲ್ಲಿ ಸಂಚಾರ ಮತ್ತು ರಸ್ತೆ ಸುರಕ್ಷತಾ ವಿಭಾಗದ ಎಡಿಜಿಪಿ ಅಲೋಕ್ ಕುಮಾರ್ ರಸ್ತೆ ವೀಕ್ಷಣೆ ನಡೆಸಿದರು. ತುಮಕೂರು ಜಿಲ್ಲೆಯಲ್ಲಿ ಸಂಚಾರ ವ್ಯವಸ್ಥೆಯ ಬಗ್ಗೆ ಸಾಕಷ್ಟು ದೂರುಗಳು ಬಂದಿರುವ ಹಿನ್ನೆಲೆಯಲ್ಲಿ ಬುಧವಾರ ಜಿಲ್ಲೆಗೆ ಭೇಟಿ ನೀಡಿದರು. ಅಲ್ಲದೆ ಪೊಲೀಸರಿಗೆ ಮಾರ್ಗದರ್ಶನ ನೀಡಿದರು. ರಸ್ತೆ ಸುರಕ್ಷತಾ ನಿಯಮಗಳನ್ನು ಉಲ್ಲಂಘನೆ ಮಾಡುವವರ ಬಳಿ ದಂಡ ವಿಧಿಸುವುದೇ ಪ್ರಮುಖ ಅಂಶ ಆಗಬಾರದು. ಬದಲಾಗಿ ಅಪಘಾತ ಕೇಸ್ಗಳನ್ನು ಕಡಿಮೆಗೊಳಿಸುವ ನಿಟ್ಟಿನಲ್ಲಿ ಸೂಕ್ತ ಕ್ರಮ ವಹಿಸಲು ಅಧಿಕಾರಿಗಳಿಗೆ ಇದೇ ವೇಳೆ ಅವರು ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಕೇಂದ್ರ ವಲಯ ಐಜಿಪಿ ರವಿಕಾಂತೇಗೌಡ, ಪೊಲೀಸ್ ಅಧೀಕ್ಷಕ ರಾಹುಲ್ ಕುಮಾರ್ ಹಾಜರಿದ್ದರು. ನೋಡಿ, ನಾವು ಇಲ್ಲಿ 7-8 ಕಡೆ ನಾವು ಮಾಡಿದ್ವಿ ಬ್ಲ್ಯಾಕ್ ಸ್ಪಾಟ್ಸ್. ಅದರ ಜೊತೆಗೆ ನಾವು ಈಗ ತುಮಕೂರು ಜಿಲ್ಲೆ ಮತ್ತು ನ್ಯಾಷನಲ್ ಹೈವೇ 4ನಲ್ಲಿ 7 ಜಿಲ್ಲೆ ಇದೆ. ಎಲ್ಲ ಕಡೆ ಈಗ ANPR ಕ್ಯಾಮ್ರಾ ಈಗ ಅಳವಡಿಸಿಕೊಂಡಾಗಿದೆ. ಈಗ ಟ್ರಯಲ್ ರನ್ ನಡೀತಾ ಇದೆ. ಈ ಲೇನ್ ವೈಲೇಷನ್ ಡಿಸಿಪ್ಲಿನ್ ಸಲುವಾಗಿ, ಆನಂತರ ಯಾರು ನಾವು ಓವರ್ ಸ್ಪೀಡಿಂಗ್ ಸಲುವಾಗಿ ಕೂಡ ಹೇಳಿದ್ದೀವಿ. ಅದು ಸ್ವಲ್ಪ ನಾವು ನೋಡಬೇಕು ಯಾವ ರೀತಿ ಮಾಡ್ತಾರೆ. ಮತ್ತು ಯಾರು ಸೀಟ್ ಬೆಲ್ಟ್ ಇಲ್ಲದೆ ಡ್ರೈವ್ ಮಾಡ್ತಾರೆ, ಈ ಡ್ರೈವ್ ಮಾಡುವಾಗ ಮೊಬೈಲ್ ಫೋನಲ್ಲಿ ಮಾತಾಡ್ತಾರೆ, ಹೆಲ್ಮೆಟ್ ಇಲ್ಲದೆ ಅವರು 2 ವೀಲರ್ಸ್ ನಡೆಸ್ತಾರೆ, ಟ್ರಿಪಲ್ ರೈಡಿಂಗ್ ಮಾಡ್ತಾರೆ. ಎಲ್ಲ ವೈಲೇಷನ್ ಕ್ಯಾಪ್ಚರ್ ಮಾಡಲಿಕ್ಕೆ ನಾವು ಈಗ ಮಾಡಿದ್ದೀವಿ. ತುಮಕೂರು ಜಿಲ್ಲೆಯಲ್ಲಿ ಕೂಡ 10 ಕ್ಯಾಮ್ರಾ ಅದು ಹಾಕಲಾಗಿದೆ. ಇದು 8 ಕ್ಯಾಮ್ರಾ. ಮತ್ತು ಬ್ಯಾಂಗ್ಳೂರು ರೂರಲ್ ಗ್ರಾಮಾಂತರದಲ್ಲಿ ಕೂಡ 8 ಕ್ಯಾಮ್ರಾ. ಮತ್ತು ಇಡೀ NH4ನಲ್ಲಿ 72 ಕ್ಯಾಮ್ರಾ ಅದು ನಾವು ಅಳವಡಿಸಿದ್ದೀವಿ. ಸೊ ಅದು ಚಾಲನೆ ಈಗ 15-20 ದಿವಸ ನಮ್ಮ ಪ್ರಕಾರ ಫುಲ್ ನಾವು ದಂಡ ಹಾಕೋದು ಎಲ್ಲ ಇದು ಮಾಡ್ತೀವಿ. ಈಗಲೇ ಅವರು ಸ್ಟಾರ್ಟ್ ಮಾಡ್ತಾರೆ. ಆದರೆ 100% ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು. ಯಾಕೆಂದರೆ ಒಂದೊಂದು ದಿವಸ ಆಗಿ ಈಗ ವೈಲೇಷನ್ 5,000 ಜನದ ವೈಲೇಷನ್ ಆಗ್ತಾ ಇದೆ. 5,000ಕ್ಕೆ ನಮಗೆ ಈಗ ದಂಡ ಹಾಕಲಿಕ್ಕೆ ಆಗ್ತಾ ಇಲ್ಲ. ಸೊ ಅದು ಸ್ವಲ್ಪ ಸ್ಟ್ರೀಮ್ಲೈನ್ ಮಾಡಬೇಕು. ಅದರ ಜೊತೆಗೆ ಬಹಳಷ್ಟು ಕಡೆ ಬ್ಲ್ಯಾಕ್ ಸ್ಪಾಟ್ಸ್ ಇವೆ. ಅಲ್ಲಿ ನಾವು ಚಿಕ್ಕಹಳ್ಳಿ ನೋಡಿದ್ದೀವಿ, ಅಲ್ಲಿ ಹಿರೇಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಹತ್ರ ನೋಡಿದ್ದೀವಿ, ಈಗ ಕೋರ ಹತ್ರ ನೋಡಿದ್ದೀವಿ. ಸೊ ಭಾಳಷ್ಟು ಕಡೆ ಈ ಬ್ಲ್ಯಾಕ್ ಸ್ಪಾಟ್ ಇದೆ. ಕೆಲವು ಕಡೆ ಇದು ಗ್ರೇಡಿಯಂಟ್ ಸ್ಲೋಪ್ ಏನಿದೆ ಅದು ಸರಿ ಇಲ್ಲ. ಕೆಲವು ಕಡೆ ಪಾದಚಾರಿಗಳಿಗೆ ಯಾವುದು ಸೌಲಭ್ಯ ಇಲ್ಲ, ಅಂಡರ್ ಪಾಸ್ ಸೌಲಭ್ಯ ಇಲ್ಲ. ಇದು ಎಲ್ಲ ನಾವು NHAIನವರಿಗೆ ಹೇಳಿದ್ದೀವಿ. ಇದು ಬ್ಲ್ಯಾಕ್ ಸ್ಪಾಟ್ಸ್ ಏನಿದೆ ಅದು ಸರಿಪಡಿಸಬೇಕು. ಅಲ್ಲಿ ಏನೇನು ಕಾಮಗಾರಿ ಆಗಬೇಕು ನಮ್ಮ ಮೇಲಾಧಿಕಾರಿಗಳ ಜೊತೆಗೆ ಚರ್ಚಿಸಿ ಆದಷ್ಟು ಬೇಗನೆ ಅವರು ಮಾಡಿಸ್ಬೇಕು. ನಾವು ಅವ್ರಿಗೆ 1 ತಿಂಗಳ ಕೆಲವು ಕಾಮಗಾರಿಯಲ್ಲಿ ಮತ್ತು ಅಂಡರ್ ಪಾಸ್ ಟೈಪ್ ಕಾಮಗಾರಿ ಇದ್ದರೂ 3 ತಿಂಗಳ ಟೈಮ್ ಅವ್ರಿಗೆ ನಾವು ಕೊಡ್ತೀವಿ. ಆನಂತರ ಯಾವುದು ಅಪಘಾತದಲ್ಲಿ ಏನಾದರೂ ನಮ್ಮ ಪ್ರಕಾರ ಯಾರು ಆ ಅಥಾರಿಟಿ ಮೇಂಟೈನ್ ಮಾಡಬೇಕಾಗತ್ತೆ, ಅವ್ರದ್ದು ಒಂದು ತಪ್ಪು ಕೊರತೆಯಿಂದ ಅಥವಾ ಒಂದು ತಪ್ಪಿಂದ ಆಗಿದ್ರೆ ಮತ್ತು ಅವ್ರ ಮೇಲೆ ಕೂಡ ನಾವು ಕ್ರಮ ಜರುಗಿಸ್ತೀವಿ. ನಮ್ಮ SP ಅವರು ಕೂಡ ಹೇಳ್ತೀವಿ. ನಾವು ಯಾವ್ಯಾವ ಈಗ ತುಮಕೂರು ಜಿಲ್ಲೆ ಲಾಸ್ಟ್ ಇಯರ್ 762 ಸಾವು ಆಗಿದೆ. ಇದು ಅಪಘಾತ ಸಲುವಾಗಿ, ರೋಡ್ ಅಪಘಾತ ಸಲುವಾಗಿ. ಸೊ ಸ್ಟೇಟ್ನಲ್ಲಿ ಟಾಪ್ ಇವರೇ ಬ್ಯಾಂಗ್ಳೂರು ಸಿಟಿ ಜೊತೆಗೆ. ಅಲ್ಲಿ ಕೂಡ 762, ಇಲ್ಲಿ ಕೂಡ 762. ಸೊ ತುಮಕೂರು ಜಿಲ್ಲೆ ತುಂಬ ಜಾಸ್ತಿ ಅಪಘಾತ. ಯಾಕಂದರೆ ಇಲ್ಲಿ ಒಂದು ನ್ಯಾಷನಲ್ ಹೈವೇ ಮತ್ತು ಹಾಸನ ಹೈವೇ, ಈ ಕುಣಿಗಲ್ ಹತ್ತಿರ ಮತ್ತು ಬೇರೆ ಬೇರೆ ಕಡೆ ಮತ್ತು ಶಿವಮೊಗ್ಗ ಹೈವೇ. ಸೊ ಇದು 3-4 ಹೈವೇ ಇದ್ದ ಕಾರಣ ಅಪಘಾತ ಪ್ರಮಾಣ ತುಂಬ ಜಾಸ್ತಿ ಇದೆ. ಇದಕ್ಕಾಗಿ ಪೊಲೀಸ್ ಇಲಾಖೆ ಕೂಡ ಕ್ರಮ ತಗೊಳ್ಬೇಕು, PWD ಕೂಡ ಕ್ರಮ ತಗೊಳ್ಬೇಕು, NHAIನವರು ಕೂಡ ಕ್ರಮ ತಗೊಳ್ಬೇಕು. ಆನಂತರ ಸಾರ್ವಜನಿಕರು ಕೂಡ ನಮ್ಮ ಪ್ರಕಾರ ಎಚ್ಚರಿಕೆ ವಹಿಸ್ಕೊಳ್ಬೇಕು. ಅವರು ಈ ಟ್ರಾಫಿಕ್ ರೂಲ್ಸ್ ಎಂದು ಫಾಲೋ ಮಾಡಬೇಕು. ಈಗ ಯಾರು ಹೆವಿ ವೆಹಿಕಲ್ ತೊಗೊಂಡು ಅವರು ರೈಟ್ ಲೇನ್ಗೆ ಎಲ್ಲ ಅವರು ನಡೆಸ್ತಾ ಇದ್ದಾರೆ, ನೋಡಿ ಎಲ್ಲ ಕಡೆ ರಾಂಗ್ ಡೈರೆಕ್ಷನ್ಗೆ ಬರ್ತಾರೆ, ಓವರ್ ಸ್ಪೀಡಿಂಗ್ ಮಾಡ್ತಾರೆ, ಕುಡಿದು ವಾಹನ ಚಾಲನೆ ಮಾಡ್ತಾರೆ. ಇದೆಲ್ಲ ನಮ್ಮ ಪ್ರಕಾರ ಮಿನಿಮಮ್ ಪ್ರಿಕಾಷನ್ ತೊಗೊಳ್ಬೇಕು. ಯಾಕಂದರೆ ನಮ್ಮ ರಾಜ್ಯದಲ್ಲಿ ಹೋದ ವರ್ಷ ಕೂಡ 11,000ಕ್ಕಿಂತ ಜಾಸ್ತಿನ ಸತ್ತಿದೆ. ಈ ಜಿಲ್ಲೆಯಲ್ಲಿ 762, ರಾಜ್ಯದಲ್ಲಿ 11,000ಕ್ಕಿಂತ ಜಾಸ್ತಿ. ಸೊ ಎಷ್ಟು ಜನ ಸುಮ್ಮನೆ ಅವ್ರದ್ದು ಒಂದು ಅಮೂಲ್ಯವಾದ ಜೀವ ಹೋಗ್ತಾ ಇದೆ. ಅದಕ್ಕಾಗಿ ಪೊಲೀಸ್ ಇಲಾಖೆ ನಮ್ಮ ಕಡೆಯಿಂದ ಏನಾಗುತ್ತೆ ನಾವು ಮಾಡ್ತೀವಿ. ಅದರ ಜೊತೆಗೆ ಬೇರೆ ಇಲಾಖೆ ಕೂಡ ಏನಿದೆ ನಾವು ಅವರಿಗೆ ಜವಾಬ್ದಾರಿ ಫಿಕ್ಸ್ ಮಾಡ್ತೀವಿ ಮತ್ತು ಅವ್ರ ಕಡೆ. ಹೈವೇಗಳಲ್ಲಿ ಕೆಟ್ಟು ನಿಂತ ವಾಹನಗಳಿಂದಲೇ ಹೆಚ್ಚಾಗ್ತಾ ಇದೆ. ಅಂದರೆ ಮುಂದೆ ಕೆಟ್ಟು ನಿಂತಿರ್ತೀವಿ, ಹಿಂಬದಿ ಬಂದು ಡಿಕ್ಕಿ ಹೊಡೆದು ಸಾಧನ ಈ ಹೈವೇ ಜಾಸ್ತಿ ಆಗ್ತದೆ ಸರ್. ಇದಕ್ಕೆ ನಾವು ಇದರ ಬಗ್ಗೆ ನಾವು ನಮ್ಮ ಪೆಟ್ರೋಲಿಂಗ್ ವೆಹಿಕಲ್ಸ್ಗೆ ನಾವು ಹೇಳಿದ್ದೀವಿ. ಕೆಟ್ಟಾಗಿ ನಿಂತಿದ್ದ ವಾಹನ ಏನಿದೆ ಸ್ವಲ್ಪ ಅವರಿಗೆ ಈಗ ತೆಗಿಸಬೇಕು. ಇಲ್ಲ ಮತ್ತು ಅಲ್ಲಿ ಏನಿದೆ ಅಲ್ಲಿ ಯಾವುದು ಸುರಕ್ಷಿತ ಭದ್ರತೆದು ಏನಾದರೂ ಉಪಾಯಗಳು ಮಾಡಬೇಕು, ಅದು ನಾವು ಅವ್ರಿಗೆ ಮಾಡೋಕ್ಕೆ ಹೇಳಿದ್ದೀವಿ. ಪೆಟ್ರೋಲಿಂಗ್ ವೆಹಿಕಲ್ಸ್ ಇದರ ಬಗ್ಗೆ ಸ್ವಲ್ಪ ವಿಶೇಷವಾಗಿ ಗಮನ ಹರಿಸಬೇಕು. ಅದು ಕೂಡ ಸ್ವಲ್ಪ ನಾವು ಬಳ್ಳಾರಿ ಮತ್ತು ರಾಯಚೂರಿಂದ ಬರುವಂಥ ವೆಹಿಕಲ್ಸ್ ಈಗಾಗಲೇ ದೊಡ್ಡ ಅನಾಹುತ ಆಗಿದೆ. ಸರ್ ಪೆಟ್ರೋಲಿಂಗ್ ಗಾಡಿಯವರು ಟಾರ್ಗೆಟ್ ಮಾಡೋದು ಬೇರೆ ರೀತಿ ವಾಹನಗಳನ್ನು ಮಾತ್ರ ಮಾಡ್ತಾರೆ.
ಅವ್ರಿಗೆ ಈ ಸೌಜನ್ಯನೂ ಕೂಡ ಇಲ್ಲ ಸರ್, ಮತ್ತೆ ಅದೇ ಪ್ರಾಬ್ಲಮ್. ಫ್ಯೂಚರ್ ವಾಹನಗಳು ಅತಿ ಉತ್ತರ ಕರ್ನಾಟಕದಿಂದ ಬಂದಂಥ ವೆಹಿಕಲ್ಸ್ ಎಲ್ಲ ಟಾಪ್ ಲೋಡೇ ಬರ್ತಾ ಇದೆ ಸರ್ ಈಗಲೂ. ಅದು ಬಳ್ಳಾರಿಯಿಂದ ಬರೋದು. ಉತ್ತರ ಕರ್ನಾಟಕ ಬಹುತೇಕ ಆ ಕಡೆಯಿಂದ ಬರುವಂಥ ವೆಹಿಕಲ್ಸ್ ಎಲ್ಲ ಫುಲ್ ಲೋಡೆಡ್ ಬರ್ತಾ ಇದೆ ಸರ್. ನೈಟ್ ಟೈಮಲ್ಲಿ ಬರ್ತಾರೆ, ಡೇ ಬರುತ್ತೆ, 2 o'clock 3 o'clock ನೈಟು ಬರುವಂಥದ್ದು ಸರ್. ಕೆಲಸಕ್ಕೋಸ್ಕರ ಬರುವಂಥ ಬೆಂಗಳೂರಿಗೆ ಹೋಗುವಂಥದ್ದು. ಹಾಂ, ಅವೇ ಎಷ್ಟು ಸಾಮಾನ್ಯವಾಗಿ ನೋಡಿ, ನಾವು ಅವ್ರಿಗೆ ಹೇಳ್ತೀವಿ, ಅವ್ರಿಗೆ ಕೂಡ ಒಂದು ಮೀಟಿಂಗ್ ಮಾಡಿಕೊಂಡು ಇದು ಯಾಕಂದರೆ ಇದು ತಪ್ಪಿದೆ, ಮತ್ತು ಯಾವುದು ಅಪಘಾತ ಆಗಿದ್ದರೆ ಭಾಳ ಜನ ಸತ್ತು ಹೋಗ್ತಾರೆ, ಅದೆಲ್ಲ ನಾವು ಹೇಳ್ತೀವಿ. ಇದರ ಬಗ್ಗೆ ಕೂಡ ನಾವು ನಾರ್ತ್ ಕರ್ನಾಟಕ ಇರುವಂಥ ಜಿಲ್ಲೆಗಳಲ್ಲಿ ವಿಶೇಷವಾಗಿ ಬಳ್ಳಾರಿ, ಕೊಪ್ಪಳ, ಅಂತ ರಾಯಚೂರು ಮತ್ತು ಈ ಕಡೆ ಕೂಡ ಹಾವೇರಿ, ಸ್ವಲ್ಪ ಅವರಿಗೆ ಕೂಡ ನಾವು ಸ್ಪೀಚ್ಗೆ ನಾವು ಅದ್ರ ಬಗ್ಗೆ ಸರ್. ಮತ್ತೆ ಸರ್ವಿಸ್ ರಸ್ತೆಗಳಲ್ಲಿ ಸರ್